ಇದು ಅಡ್ರೆಸ್ ಎಲ್ಲಿ ಬರುತ್ತಪ್ಪ? ಯಾರ ಹತ್ರ ಕೇಳೋದು? ಸರ್ ಎಕ್ಸ್ಕ್ಯೂಸ್ ಮೀ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಸ್ವಲ್ಪ ಮುಂದೆ ಹೋಗಿ ಕೇಳ್ತೀರಾ? ಮುಂದೆ ಬಂದೆ ಸರ್, ಈಗ ಹೇಳ್ಬೋದಾ? ಎಕ್ಸ್ಕ್ಯೂಸ್ ಮೀ. ಎಸ್, ನೀವು ತೂವರೆ ಮಸ್ತ್ ಕೊರ್ಲಿಲ್ಲ. ಥ್ಯಾಂಕ್ ಯು. ಇವ್ರನ್ನ ಫೋನ್ ನಂಬರ್ ತಿಕ್ವೆ. ವೈ ನಾಟ್? ಕೊರ್ಲಿ. ನವ ಷಟ್ ಷಟ್ ದ್ವೇ ಚತ್ವಾರಿ ದ್ವೇ ತ್ರೀಣಿ ಷಟ್ ದ್ವೇ ಷಟ್. ಮಂಗಿ ನನ್ನ ಜನ್ಮಡಿ 7ರ ನಂಬರ್ ಕೇಳ್ರೆ ಬನ್ನಿ. ಸಪುರದ ಪೊಣ್ಣನ್ನು ಪಾರ್ಕ್ ಉಳ್ಳಿರ್ ಬಂದು ಮೂಲೆ ಅಂದ್ರೆ ರೆಡ್ ಹ್ಯಾಂಡ್ ಅಲ್ಲಿ ಪತ್ರೀತೆ ಬಲ ಬಲ ಓಲ ಬಲ ಬೇಗ 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 ಬಲ ಅವಂದು ಈ ಒಲ್ಲ ಯಾನ ಪಿರೌಡಿ ಇಲ್ಲ ಈ ಒಲ್ಲ ಈ ಬೇಗ ಬಲ ಇತ್ತೇನೆ ಪತ್ತುವರೆ ಪಿರೌಡ ಮಂಗ ನಿನ್ನ ನೆಲಕ ಪತ್ತು ದೂರ್ದೇರುಂಡು ಆರ್ ಏರ್ನೇರ್ ನೊಟ್ಟಿಗೆ ಉಪ್ಪು ನತ್ತಿಯ ಎನ್ನೊಟ್ಟಿಗೆ ಉಪ್ಪುನಿ ಆಯ್ಗುಂಡತ್ತ ಇಂದೆ ಪಾಡ್ಲೆ ಆಯ್ತು. ಏನು ಶ್ರೀಮತಿ ಅವರು ಬಹಳ ಗರಂ ಇದ್ದೀರಾ? ಅಲ್ರಿ, ಮದುವೆ ಆದ ನಂತರ ನಾನ್ ನಿಮ್ಗೋಸ್ಕರ ಏನೆಲ್ಲ ವ್ರತ ಮಾಡಿದೀನಿ. ಭೀಮನ ಅಮಾವಾಸ್ಯೆ ವ್ರತ ಮಾಡಿದೀನಿ, ಶುಕ್ರವಾರ ವ್ರತ ಮಾಡಿದೀನಿ, ವರಮಹಾಲಕ್ಷ್ಮಿ ವ್ರತ ಮಾಡಿದೀನಿ. ನೀವು ನನ್ಗೋಸ್ಕರ ಏನ್ ಮಾಡಿದೀರಾ? ಮದುವೆ ಆದ್ಮೇಲೆ ದಿನ ವ್ರತ ಮಾಡ್ತಾ ಇದ್ದೀನಲ್ಲ ಬಂಗಾರಿ. ಏನ್ ವ್ರತ ಮಾಡ್ತಾ ಇದ್ದೀರಾ? ಅದೇ ಮೌನ ವ್ರತ. ಟ್ರೈನ್ ಟ್ರೈನ್ ಬರೋದು ಟ್ರೈನ್ ಅದಕ್ಕೆ ಬಿಡು ಸೈ ಬರ ಉಂಟ್ರೆ ಟ್ರೈನ್ ಬರೋದು ಟ್ರೈನ್ ಬರೋದು ಟ್ರೈನ್ ಬರ್ತಾ ಬೋಳಿ ಟ್ರೈನ್ ಬರೋದು ಟ್ರೈನ್ ಟ್ರೈನ್